हिंद से प्यार करने वाले हम सब हिंदू हैं। अखंड भारत की, अखंड भारत की। कभी सोचा है स्वातंत्र्य वीर सावरकर ಬಗ್ಗೆ ಈ ಇತ್ತೀಚೆಗೆ ರಿಲೀಸ್ ಆದ ಈ ಸಿನಿಮಾ ಸಾಕಷ್ಟು ಕುತೂಹಲ ಕೆರಳಿಸಿದೆ ಸಾರ್ವಜನಿಕರಲ್ಲಿ. ಇದು ನಮ್ಮ ಚರಿತ್ರೆಯನ್ನು ಸ್ವಲ್ಪ ತಿದ್ದಿ ಅವರ ನಿಜವಾದ ವ್ಯಕ್ತಿತ್ವ ಏನು, ಅವ್ರ ಬಗ್ಗೆ ಏನು ತಪ್ಪು ಕಲ್ಪನೆಗಳಿವೆ ಜನರಲ್ಲಿ, ಇದನ್ನು ಹೋಗಲಾಡಿಸುವಂಥ ಒಂದು ಪ್ರಯತ್ನ ಅಂತ ನಾನು ಅಂದುಕೊಂಡಿದ್ದೇನೆ. ನಾನು ಇನ್ನೂ ಅದನ್ನು ನೋಡಬೇಕಷ್ಟೇ, ನಾಳೆ ಹೋಗಿ ನೋಡುವ ಅಂತೇಳಿ ಯೋಚನೆ ಮಾಡಿದ್ದೇನೆ. ಅಂತೂ ಇದು ಇಂದಿನ ಯುವಕರಿಗೆ ನಮ್ಮ ಚರಿತ್ರೆಯನ್ನು ಸರಿಯಾಗಿ ತಿಳಿದುಕೊಳ್ಳುವಲ್ಲಿ ಮತ್ತು ನಮ್ಮ ದೇಶದ ಏನು ಪರಂಪರೆ ಇದೆ ಅದನ್ನು ಅರ್ಥ ಮಾಡಿಕೊಳ್ಳುವಲ್ಲಿ ಇಂಥ ಚಿತ್ರಗಳು ಸದಭಿರುಚಿಯ ಚಿತ್ರಗಳು ಸಾಕಷ್ಟು ಯುವಕರಿಗೆ ಪರಿಣಾಮ ಮಾಡಬಲ್ಲದು, ಮಾಡ್ತಾ ಇದೆ. ಈ ದೃಷ್ಟಿಯಿಂದ ನಮಗೆ ನಮ್ಮ GL ಮಾಲ್ನ ಭಾರತ್ ಸಿನಿಮಾದಲ್ಲಿ ಇವತ್ತು ಅದನ್ನು ರಿಲೀಸ್ ಆದ ನಮಗೆಲ್ಲ ಸಂತೋಷ ತಂದಿದೆ. ಪುತ್ತೂರಿನ ಜನತೆ ಇದನ್ನು ಸ್ವಾಗತಿಸ್ತಾರೆ ಅಂತೇಳಿ ಭಾವಿಸ್ತೇನೆ. ಎಲ್ಲರೂ ಆದಷ್ಟು ಜನ, ವಿಶೇಷವಾಗಿ ವಿದ್ಯಾರ್ಥಿಗಳು, ಯುವಕರು ಇದನ್ನು ನೋಡಬೇಕು ಅಂತೇಳಿ ಮತ್ತೊಮ್ಮೆ ವಿನಂತಿ ಮಾಡ್ತಾ ಇದ್ದೇನೆ. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜುವೆಲ್ಲರ್ಸ್. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.